ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ಮಂಗಳೂರಿನ ಕಾರ್ ಸ್ಟ್ರೀಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ವಾಂಸರು, ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನೆರವೇರಿತು. ಈ ವೇಳೆ ಮಾತನಾಡಿದ ಅವರು, ಭಾರತ ದೇಶದ ವಿದ್ಯಾಭ್ಯಾಸದ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಮಾತ್ರವಲ್ಲದೆ ವಿದೇಶದಲ್ಲಿ ಇರುವಂತಹ ಸಂಶೋಧನಾ ಕ್ಷೇತ್ರ ಮತ್ತು ವಿದ್ಯಾಭ್ಯಾಸ ವಿಧಾನ ಈ ದೇಶದಲ್ಲೂ ಅಳವಡಿಸುವ ಅಗತ್ಯತೆ ಇದೆ ಅಂತ ಹೇಳಿದರು. ಬಹಳ ಸಂತೋಷ ಏನಂದರೆ ನನಗೆ ವಿದ್ಯಾರ್ಥಿಗಳ ಜೊತೆಗೆ ನಾನು ನನ್ನ ಬದುಕಿನ ಉದ್ದಕ್ಕೂ ಕೂಡ ಬಹಳ ಸಂತೋಷಪಟ್ಟದ್ದು ಕುಲಪತಿಯಾಗಿ ಅಲ್ಲ, ವಿದ್ಯಾರ್ಥಿಗಳ ಜೊತೆಗೆ ನನ್ನ ಅನೇಕ ಹಳೆಯ ವಿದ್ಯಾರ್ಥಿಗಳು ಕೆಲವರಿದ್ದಾರೆ, ಹಳೆಯವರು ಪ್ರಾಧ್ಯಾಪಕರಾಗಿರುವರು ಸಾಕಷ್ಟು ಬಂದಿದ್ದಾರೆ. ಸಂತೋಷ. ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಸರ್ವತ ಇಲ್ಲ. ಆದರೆ ಹುಟ್ಟುದಾರಿ ಇನ್ನೊಂದು ಬಾರಿ ನಾನು ಮಾಸ್ಟರಾಗಿ ಇರಬೇಕು ಅಂತ ಆಸೆ, ಕುಲಪತಿಯಾಗಿ ಅಲ್ಲ ಅಥವಾ ಸಾಹಿತ್ಯಾಗಿ ಅಲ್ಲ. ಯಾಕಂದರೆ ನಾನು ಇಡೀ ಬದುಕಿನಲ್ಲಿ ಸಾಕ್ಷ್ಯಚಿತ್ರರಾಗಿರ್ಬೋದು ಅಥವಾ ಗೆಳೆಯ ಡಾಕ್ಟರ್ ನರಸಿಂಹಮೂರ್ತಿ ಹೇಳಿದಿರ್ಬೋದು, ಏನನ್ನು ಪಡೆದಿದ್ರು ನಾನು ಪಡೆದಿರುವುದು ನನ್ನ ಹಿರಿಯರಿಂದ ಮತ್ತು ನನ್ನ ವಿದ್ಯಾರ್ಥಿ. ಕಾರ್ಯಕ್ರಮದಲ್ಲಿ ಕಾರ್ ಸ್ಟ್ರೀಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ರಾಜಶೇಖರ್ ಹೆಬ್ಬಾರ್, ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರಕಾಶ್ ಚಂದ್ರ ಶಿಶಿಲಾ, ನಿವೃತ್ತ ಪ್ರಾಧ್ಯಾಪಕರಾದ ನರಸಿಂಹಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು.